ನಾಳೆ ಮಂಗಳೂರಿನಲ್ಲಿ ಸುಮಾರು 3700 ಕೋಟಿ ರೂಪಾಯಿಯ ಅಭಿವೃದ್ಧಿಯ ಕಾರ್ಯಕ್ರಮಗಳಿಗೆ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಚಾಲನೆಯನ್ನು ಕೊಡಲಿಕ್ಕೋಸ್ಕರ ಮಂಗಳೂರಿಗೆ ಆಗಮಿಸ್ತಾ ಇದ್ದಾರೆ. ಮಂಗಳೂರಿನ ಹೊರವಲಯದಲ್ಲಿರುವಂತಹ ಗೋಲ್ಡ್ ಪ್ರಿನ್ಸ್ ಸಿಟಿ ಮೈದಾನದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರ ಒಂದು ಬೃಹತ್ ಸಾರ್ವಜನಿಕ ಸಭೆಯನ್ನು ಉದ್ದೇಶಿಸಿ ಮಾನ್ಯ ಪ್ರಧಾನಮಂತ್ರಿಗಳು ಮಾತಾಡಲಿಕ್ಕಿದ್ದಾರೆ. ಇದಕ್ಕೆ ಬೇಕಾದಂಥ ಎಲ್ಲ ಸಕಲ ವ್ಯವಸ್ಥೆಯನ್ನು ಸಿದ್ಧತೆಯನ್ನು ಜಿಲ್ಲಾಡಳಿತದ ಕಡೆಯಿಂದ ನಮ್ಮ 2 ಜಿಲ್ಲೆಯ ಶಾಸಕರ ನೇತೃತ್ವದಲ್ಲಿ, ಸಂಸದರ ನೇತೃತ್ವದಲ್ಲಿ ನಾವು ಅಂತಿಮ ಹಂತದ ತಯಾರಿಯನ್ನು ಪೂರ್ಣಗೊಳಿಸಿದ್ದೇವೆ. ಪ್ರಧಾನಿ ನರೇಂದ್ರ ಮೋದಿ ಇವರು ಮಂಗಳೂರಿನ ಕೋಳೂರಿನ ಗೋಲ್ಡ್ ಪ್ರಿನ್ಸ್ ಸಿಟಿ ಮೈದಾನದಲ್ಲಿ ಸೆಪ್ಟೆಂಬರ್ 2ರಂದು ಸಾರ್ವಜನಿಕ ಸಭೆಯಲ್ಲಿ ಭಾಗವಹಿಸಲಿರುವ ಹಿನ್ನೆಲೆಯಲ್ಲಿ ಪೊಲೀಸರು ಕೆಎಸ್ಆರ್ಪಿ, ಎಎನ್ಎಫ್, ಸಿಆರ್, ಗಡಿ ಭದ್ರತಾ ಪಡೆ, ಡಿಆರ್, ಆರ್ಎಫ್, ಐಎಸ್ಜಿ, ಗರುಡ ಪಡೆ ಸೇರಿದಂತೆ 3000 ಮಂದಿಯಿಂದ ಭದ್ರತಾ ವ್ಯವಸ್ಥೆ ಮಾಡಲಾಗಿದೆ ಎಂದು ಗೃಹ ಸಚಿವ ಆರಗ ಜ್ಞಾನೇಂದ್ರ ತಿಳಿಸಿದರು. ಮಾನ್ಯ ಮೋದಿಯವರು 12ವರೆಗೆ ಲ್ಯಾಂಡ್ ಆಗೋದರ ಮೂಲಕ ಮಂಗಳೂರನ್ನ ಪ್ರವೇಶ ಮಾಡ್ತಾರೆ. ಅವರು ವಾಪಸ್ ಹೋಗುವವರೆಗೆ ಅವರ ಭದ್ರತೆಯನ್ನು ಕಲ್ಪಿಸಬಹುದು. ಎಲ್ಲವನ್ನೂ ಕೂಡ ಮಂಗಳೂರು ಪೊಲೀಸರು ಮಾಡಿದ್ದಾರೆ. ವಿಶೇಷವಾಗಿ ಡಿಜಿಪಿಯವರು ಇವತ್ತೇ ಬರ್ತಾ ಇದ್ದಾರೆ. ಎಡಿಜಿಪಿಯವರು ಈಗಾಗಲೇ ಬಂದಿದ್ದಾರೆ. ಹಾಗೆ ಕಮಿಷನರು ಇವರೆಲ್ಲರ ನೇತೃತ್ವದಲ್ಲಿ ಈ ಭದ್ರತೆ ಇರ್ತದೆ. ಸುಮಾರು 100 ಜನ ಆಫೀಸರ್ಸ್ ಇಲ್ಲಿ ಇರ್ತಾರೆ. ಹಾಗೆಯೇ 2000 ಸಿವಿಲ್ ಪೊಲೀಸರು ಇಲ್ಲಿರ್ತಾರೆ. ಕೆಎಸ್ಆರ್ಪಿ, ಎಎನ್ಎಫ್, ಸಿಆರ್, ಪೋಸ್ಟಲ್ ಸೆಕ್ಯೂರಿಟಿ ಪೊಲೀಸು, ಡಿಆರ್, ಆರ್ಎಫ್, ಐಎಸ್ಡಿ, ಗರುಡ ಪಡೆ, ಒಟ್ಟಾರೆ 3000 ಪೊಲೀಸರನ್ನ ಅಧಿಕಾರಿಗಳ ಸಹಿತ ಇಲ್ಲಿ ನಿಯೋಜನೆ ಮಾಡಿದ್ದೇವೆ. ಭದ್ರತೆ ಯಾವ ಲೋಪ ಆಗದಿದ್ದ ಹಾಗೇನೆ ವಿಶೇಷವಾದಂತಹ ಮುತುವರ್ಜಿಯನ್ನು ವಹಿಸಿದ್ದಾರೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಸುನೀಲ್ ಕುಮಾರ್ ಅವರು ಕೂಡ ಸಿದ್ಧತೆಯ ಬಗ್ಗೆ ಮಾತನಾಡಿದರು. 2 ಜಿಲ್ಲೆಯಲ್ಲಿರುವಂತಹ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಫಲಾನುಭವಿಗಳನ್ನು ಬಹಳ ದೊಡ್ಡ ಪ್ರಮಾಣದಲ್ಲಿ ಸೇರಿಸಬೇಕು ಅನ್ನುವಂಥ ಪೂರ್ವ ಸಿದ್ಧತೆಯನ್ನು ಈಗಾಗಲೇ ನಾವು ಮಾಡಿಕೊಂಡಿದ್ದೇವೆ. ನಮ್ಮೆಲ್ಲರ ನಿರೀಕ್ಷೆಗಿಂತ ಮೀರಿ ದೊಡ್ಡ ಪ್ರಮಾಣದಲ್ಲಿ ಜನ ಬರ್ತಾರೆ ಎನ್ನುವಂಥ ವಿಶ್ವಾಸ ನಮಗಿದೆ. ಈಗಾಗಲೇ 2000ಕ್ಕೂ ಹೆಚ್ಚು ಬಸ್ಸುಗಳನ್ನು ಈಗಾಗಲೇ ನಾವು ಬುಕ್ ಮಾಡಿದ್ದೇವೆ. ಕೃಷಿ ಸಮ್ಮಾನ್ ಯೋಜನೆ ಇರ್ಬೋದು, ವಿದ್ಯಾನಿಧಿಯ ಯೋಜನೆ ಇರ್ಬೋದು, PM ಕಿಸಾನ್ ನಿಧಿ ಯೋಜನೆ ಇರ್ಬೋದು, ಈ ರೀತಿ ಬೇರೆ ಬೇರೆ ಯೋಜನೆಗಳ ಫಲಾನುಭವಿಗಳನ್ನು ಗ್ರಾಮ ಮಟ್ಟದಲ್ಲೇ ಸಂಪರ್ಕಿಸುವಂಥ ಒಂದು ಒಳ್ಳೆಯ ಪ್ರಯತ್ನ ಕಳೆದ 1 ವಾರದಿಂದ ನಡೆದಿದೆ. ನಾನು 2 ಜಿಲ್ಲೆಯ ಸಾರ್ವಜನಿಕರಿಗೆ ವಿನಂತಿ ಮಾಡ್ತೇನೆ, ನಾಳೆ ಬೆಳಿಗ್ಗೆ 11:30ಯಿಂದ 12 ಗಂಟೆಯ ಒಳಗೆ ಮೈದಾನವನ್ನು ಎಲ್ಲರೂ ಕೂಡ ನೀವು ತಲುಪಬೇಕು. ಭದ್ರತೆಯ ದೃಷ್ಟಿಯಿಂದ ಬರುವಂಥ ಎಲ್ಲರಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಗೌರವಾನ್ವಿತ ಪ್ರಧಾನಮಂತ್ರಿಗಳು 1:15ಗೆ ಸರಿಯಾಗಿ ಸಾರ್ವಜನಿಕರನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಈ ಸಮಾವೇಶದ ಮುಖಾಂತರ, ಈ ಫಲಾನುಭವಿಗಳನ್ನು ಉದ್ದೇಶಿಸಿ ಮಾತನಾಡೋದ್ರ ಮುಖಾಂತರ ಮಂಗಳೂರು ಮತ್ತು ಉಡುಪಿ ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ ಹೊಸ ಮೈಲಿಗಲ್ಲು ಸೃಷ್ಟಿಯಾಗುತ್ತೆ ಅಂತ ನಾನು ಭಾವಿಸ್ತೇನೆ. ರಾಜಕಾರಣದ ದೃಷ್ಟಿಯಿಂದನೂ ಕೂಡ ನಮಗೆಲ್ಲರಿಗೂ ಕೂಡ ಹೊಸ ಉತ್ಸಾಹ ಪ್ರಧಾನಮಂತ್ರಿಗಳ ಆಗಮನದಿಂದ ಖಂಡಿತ ಆಗೇ ಆಗುತ್ತೆ. ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಅಂತಿಮ ತಯಾರಿಯ ಬಗ್ಗೆ ಮಾಹಿತಿಯನ್ನು ನೀಡಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2ನೇ ತಾರೀಕು ಮಂಗಳೂರಿನಲ್ಲಿ ನವಮಂಗಳೂರು ಬಂದರಿನ 3 ಪ್ರಾಜೆಕ್ಟ್ಗಳು ಮತ್ತು MRPLನ ಕೆಲವು ಪ್ರಾಜೆಕ್ಟ್ಗಳ ಉದ್ಘಾಟನೆಗೋಸ್ಕರ ಬರುವ ನಿಮಿತ್ತ ಸುಮಾರು 1.5 ಲಕ್ಷ ಜನ ಬರುವ ನಿರೀಕ್ಷೆಯಲ್ಲಿದ್ದೇವೆ. ಈಗಾಗಲೇ ಅದಕ್ಕೆ ಬೇಕಾಗಿರ್ತಕ್ಕಂಥ ಸುಮಾರು 70-80 ಸಾವಿರ ಜನ ಕುಳಿತುಕೊಳ್ಳಬಹುದಾಗಿರ್ತಕ್ಕಂಥ ಪೆಂಡಾಲ್ ಹಾಕುವ ಕೆಲಸ ಕಾರ್ಯಗಳು ಮುಗಿದಿದ್ದಾವೆ. ವೇದಿಕೆಯ ಕೆಲಸವು ಮುಗಿತಾ ಇದೆ. ಬಂದವರಿಗೆ ಬೆಳಗ್ಗೆ ಈಗ ಸಮಯ ಸ್ವಲ್ಪ ವ್ಯತ್ಯಾಸಗಳಾಗಿರೋದ್ರಿಂದ 1-1.5 ಗಂಟೆಗೆ ಅವರು ಬರ್ತಾರೆ. 2-2.5 ಗಂಟೆ ಒಳಗೆ ಕಾರ್ಯಕ್ರಮ ಮುಗಿಸ್ತಾರೆ. ಹಾಗಾಗಿ ಸುಳ್ಯದಂಥ ಹಳ್ಳಿ ಪ್ರದೇಶದಿಂದ, ಬೆಳ್ತಂಗಡಿ ಅಂತ ದೂರದ ಪ್ರದೇಶಗಳಿಂದ ಬರ್ತಕ್ಕಂಥವ್ರಿಗೆ ಊಟ ಉಪಚಾರದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಬೆಳಗ್ಗೆಯಿಂದ 11 ಗಂಟೆಯಿಂದ ಕೊಡಬೇಕು ಅಂತ ಹೇಳ್ತಕ್ಕಂಥ, ಅದಕ್ಕೂ ಸುಮಾರು 1 ಲಕ್ಷ ಜನರು ಬೇಕಾಗಿರ್ತಕ್ಕಂಥ ಉಪಹಾರದ ವ್ಯವಸ್ಥೆಗಳನ್ನು ಮಾಡಲಾಗಿದೆ. ಹಾಗಾಗಿ ಪ್ರಧಾನಮಂತ್ರಿಗಳ ಪೂರ್ಣವಾಗಿರ್ತಕ್ಕಂಥ ವ್ಯವಸ್ಥೆ ದೃಷ್ಟಿಯಿಂದ ಈ ಎಲ್ಲ ಯೋಜನೆಗಳನ್ನು ಮಾಡಿದ್ದೇವೆ. ಈಗಾಗಲೇ ಫಲಾನುಭವಿಗಳು, ಸರ್ಕಾರದ ಫಲಾನುಭವಿಗಳನ್ನು ಸೇರಿಸ್ತಕ್ಕಂಥ ಕೆಲಸ, ಅವರಿಗೆ ಬಸ್ಸಿನ ವ್ಯವಸ್ಥೆಗಳು, ವಾಹನದ ಸೌಕರ್ಯ ಎಲ್ಲವನ್ನು ಮಾಡಲಾಗಿದೆ. ಇನ್ನು ಕಾನೂನು ಸುವ್ಯವಸ್ಥೆ ಮತ್ತು ಭದ್ರತೆಯ ಬಗ್ಗೆ ಎಡಿಜಿಪಿ ಅಲೋಕ್ ಕುಮಾರ್ ಮಾಹಿತಿಯನ್ನ ನೀಡಿದರು. ನಾವು ಹೊರಗಿನ ಜಿಲ್ಲೆಯಿಂದ ಕೂಡ ಅವರಿಗೆಲ್ಲ ಸಿಬ್ಬಂದಿ ಕೊಟ್ಟಿದ್ದೀವಿ. ಅವರಿಗೆ 13-15 ಪ್ಲಾಟೂನ್ KSRP ಇದೆ, ಒಂದು RF ಕಂಪ್ನಿ ಇದೆ,
ಗರುಡ ಪಡೆಯಿಂದ ಕೊಟ್ಟಿದ್ವಿ. ANF ನಾವು ಅಲ್ಲಿಂದ ಕೂಡ ನಾವು ಅವರಿಗೆ ಪ್ಲಾಟೂನ್ ಕೊಟ್ಟಿದ್ವಿ. ಯಾಕೆಂದರೆ ಸುತ್ತಮುತ್ತ ಇದು ಕಾಡು ಪ್ರದೇಶದಲ್ಲಿ ಕೂಡ ಕುಂಬಿಂಗ್ ಮಾಡಬೇಕು, ಅದರ ಸಲುವಾಗಿ ನಾವು ಅವ್ರಿಗೆ ಕೊಟ್ಟಿದ್ವಿ. ಮತ್ತು 3,000ಕ್ಕಿಂತ ಜಾಸ್ತಿ ಸಿಬ್ಬಂದಿ, ಅದು ಎಲ್ಲ ಕರ್ನಾಟಕದ ಬೇರೆ ಬೇರೆ ಜಿಲ್ಲೆಯಿಂದ, ಮತ್ತು 5 ಜನ ಹೊರಗಿನ ಜಿಲ್ಲೆಯಿಂದ SP ಗಳು ಬಂದಿದ್ದಾರೆ, DSPಗಳು ಬಂದಿದ್ದಾರೆ, CID ಮತ್ತು ಬೇರೆ ಬೇರೆ ಘಟಕದಿಂದ ACBಯಿಂದ ಎಲ್ಲ ಬಂದಿದ್ದಾರೆ. ನಾವು ಸಾಕಷ್ಟು ಸಂಖ್ಯೆಯನ್ನು ಮಾಡಿದ್ದೀವಿ. ಮತ್ತು ಇಲ್ಲಿ ಕಾರ್ಯಕ್ರಮ ಸ್ಥಳದಲ್ಲಿ CCTV ಕ್ಯಾಮ್ರಾ ಏನಿದೆ ಅದು ಎಲ್ಲ ಕರೆಕ್ಟಾಗಿದ್ದು ಇರಬೇಕು, ಅದು ನಾವು ನಿರ್ದೇಶವನ್ನು ನಾವು ಕೊಟ್ಟಿದ್ದೀವಿ. ಮತ್ತು ಅವ್ರದ್ದು ಫ್ರಿಸ್ಕಿಂಗ್ ಸರಿಯಾಗೇ ಆಗಬೇಕು. ಮತ್ತು ಸಾರ್ವಜನಿಕ ಯಾರು ಬರ್ತಾರೆ ಅವರು ಯಾವುದು ಲೈಟರ್ ಆಗಲಿ, ಯಾವುದು ಮ್ಯಾಚ್ ಬಾಕ್ಸ್ ಆಗಲಿ, ಯಾವುದು ಬಾಟ್ಲಿ ಆಗಲಿ, ಮತ್ತು ಯಾವುದು ಪ್ಯಾಂಪ್ಲೆಟ್ ಆಗಲಿ, ಕರಿ ಬಟ್ಟೆಗಳು ಆಗಲಿ, ಯಾಕೆ ಅದು ಎಲ್ಲ ಇದು ಅವ್ರು ತೊಗೊಂಡು ಬರಬಾರ್ದು. ಮತ್ತು ಈ ಕರಿ ಟಿ ಶರ್ಟ್ ಅಥವಾ ಈ ರೀತಿ ಕೂಡ ಅವರು ಅವಾಯ್ಡ್ ಮಾಡಬೇಕು. ಯಾಕೆಂದರೆ ಯಾರು ಅದು ದುರುಪಯೋಗ ಮಾಡ್ಬೋದು. ಸೊ ಅದು ನಾವು ಅವ್ರಿಗೆ ಮೊದಲೇ ಅವ್ರಿಗೆ ನಾವು ಸೂಚನೆ ನಾವು ಅವ್ರಿಗೆ ನೀಡ್ತಾ ಇದ್ವಿ ತಮ್ಮ ಮೂಲಕ. ನಾವು ಸರಿಯಾದ ರೀತಿಯಿಂದ ಇದು ರೂಟ್ ಬಂದೋಬಸ್ತ್ ಆಗಲಿ 2-3 ಕಿಲೋಮೀಟರ್ ಅಲ್ಲಿ ಎಲ್ಲ ಬ್ಯಾರಿಕೇಡ್ ಹಾಕ್ಕೊಂಡು ಸಾರ್ವಜನಿಕರು ಪ್ರಧಾನಿಗೆ ಅವರು ವಿಶ್ ಮಾಡ್ಬೋದು. ಆರತಿ ವ್ಯವಸ್ಥೆ ಕೂಡ ನಾವು ಹೆಲಿಪ್ಯಾಡಿಂದ ಈ ಪ್ಲೇಸ್ ಆಫ್ ಫಂಕ್ಷನಲ್ಲಿ ನಾವು ಮಾಡಿದ್ದೀವಿ. ಮತ್ತು ಇಮರ್ಜೆನ್ಸಿ ರೂಟ್ ಎಲ್ಲ ಕೂಡ ಇಟ್ಕೊಂಡಿದ್ದೀವಿ. ಯಾವ್ಯಾವುದು ಒಂದು ಪ್ರೊಸೀಜರ್ ಪ್ರಕಾರ ಮಾಡಬೇಕು ಈಗ ಮಾಡಲಾಗಿದೆ. ಮತ್ತು ನಾವು ಸರಿಯಾದ ರೀತಿಯಿಂದ ಈವನ್ RF ಕಂಪ್ನಿದು ರೂಟ್ ಮಾರ್ಚ್ ಸತತವಾಗಿ ಮ್ಯಾಂಗ್ಳೂರು ನಗರದಲ್ಲಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನಡೀತಾ ಇದೆ. ಇವತ್ತು ಕೂಡ ನಾವು ಕೆಲವು ಏರಿಯಾನಲ್ಲಿ ಸೂಕ್ಷ್ಮ ಪ್ರದೇಶದಲ್ಲಿ ಅದು ನಾವು ಮಾಡ್ತೀವಿ. ಮೊಟ್ಟ ಮೊದಲನೇದು ಮಾನ್ಯ ಪ್ರಧಾನಮಂತ್ರಿಗಳೇನಿದ್ದಾರೆ ಅವರ ಒಂದು ಮೂಮೆಂಟ್ ಸೇಫ್ ಆ್ಯಂಡ್ ಸೆಕ್ಯೂರ್ಡ್ ಆಗಿರುವಂಥದ್ದು, ಸುರಕ್ಷಿತವಾಗಿ ಅವರ ಮೂಮೆಂಟನ್ನು ಫೆಸಿಲಿಟೇಟ್ ಮಾಡುವಂಥದ್ದು. ಎರಡನೇದು, ಆ ದಿನ ಪ್ರಧಾನಮಂತ್ರಿಯವ್ರನ್ನ ಹೊರತುಪಡಿಸಿ ಭಾಳಷ್ಟು ಜನ ರಾಷ್ಟ್ರ ಮಟ್ಟದಿಂದ ಮತ್ತು ಕರ್ನಾಟಕದಿಂದ ಬರ್ತಿರೋಂಥ VIP ಗಳೇನಿದ್ದಾರೆ ಅವ್ರಗಳ ಮೂಮೆಂಟನ್ನು ನಾವು ಸ್ಮೂತಾಗಿ ಫೆಸಿಲಿಟೇಟ್ ಮಾಡುವಂಥದ್ದು. ಮೂರನೇದು ಮತ್ತು ಅತಿ ಮುಖ್ಯವಾಗಿರುವಂಥ ವಿಚಾರ ಅಂತಂದರೆ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಸಾರ್ವಜನಿಕರು ಆಗಮಿಸ್ತಿರೋದ್ರಿಂದ ಪ್ರತಿಯೊಬ್ಬರ ಒಂದು ಕಾರ್ಯಕ್ರಮದ ಭಾಗವಹಿಸಿಕೆಗೆ ಫೆಸಿಲಿಟೇಟ್ ಮಾಡಲಿಕ್ಕೆ ಅಟ್ ದಿ ಕ್ಲೋಸೆಸ್ಟ್ ಪಾಯಿಂಟ್ ಅವರನ್ನು ವಾಹನಗಳಲ್ಲಿ ಬರುವಂಥವ್ರಿಗೆ ಫೆಸಿಲಿಟೇಟ್ ಮಾಡುವಂಥದ್ದು. ನಂತರ ಕಾರ್ಯಕ್ರಮ ಮುಕ್ತಾಯ ಆದಮೇಲೆ ಬಂದಿರೋವಂಥವರೆಲ್ಲ ಸೇಫಾಗಿ ವಾಪಸ್ಸು ಹೋಗೋದಕ್ಕೆ, ಅಂದರೆ ಕಾರ್ಯಕ್ರಮ ಮುಗಿದ ತಕ್ಷಣ ಏನೋ ಒಂದು ಗೊಂದಲ ಆಗುತ್ತೆ, ಟ್ರಾಫಿಕ್ ಜಾಮ್ ಆಗುತ್ತೆ, ಅದನ್ನೆಲ್ಲ ಆದಷ್ಟು ಸುಗಮ ಸಂಚಾರಕ್ಕೆ ಫೆಸಿಲಿಟೇಟ್ ಮಾಡುವಂಥದ್ದು ಮತ್ತು ಸುರಕ್ಷಿತವಾಗಿ ತಮ್ಮ ತಮ್ಮ ಸ್ಥಳಗಳಿಗೆ ತೆರಳಲಿಕ್ಕೆ ಫೆಸಿಲಿಟೇಟ್ ಮಾಡಿಕೊಡುವಂಥದ್ದು. ಅದೇ ರೀತಿ ಅವತ್ತು ಗಣೇಶ ಫೆಸ್ಟಿವಲ್ ಆಚರಣೆ ಕೂಡ ಇರೋದರಿಂದ ನಾವು ನಮ್ಮ ಸ್ಥಳೀಯ ಪೊಲೀಸ್ ಅಧಿಕಾರಿಗಳ ಜೊತೆ ಈಗಾಗಲೇ ಚರ್ಚೆ ಮಾಡಿದ್ದೀವಿ. DC ಅವರು ಕೂಡ ಹೇಳಿದರು. ಅದೇ ರೀತಿ ಆಯೋಜಕರ ಜೊತೆ ಚರ್ಚಿಸಿ ಸಂಜೆ ಈ ಒಂದು ಕಾರ್ಯಕ್ರಮ ಎಲ್ಲ ಸ್ವಲ್ಪ ಕ್ರೌಡ್ ಡಿಸ್ಪರ್ಸ್ ಆದ ಮೇಲೆ ಗಣೇಶ ವಿಸರ್ಜನೆಯನ್ನು ಮಾಡಲಿಕ್ಕೆ ಮನವಿಯನ್ನು ಮಾಡಲಿದ್ದೇವೆ.